ಜಾಬಾಲಿ ಮಹರ್ಷಿಗಳ ತಪೋವನವೆಂದೇ ಪ್ರಖ್ಯಾತಿಯಾಗಿರುವ ತುಳುನಾಡಿನ ಪ್ರಸಿದ್ಧ ಗುಹಾಲಯ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ಗುಹಾಲಯದಲ್ಲಿ ಪವಿತ್ರ ಗುಹಾ ಪ್ರವೇಶ, ಗುಹಾ ತೀರ್ಥ ಸ್ನಾನ ಕಾರ್ಯಕ್ರಮಕ್ಕೆ ಗುರುವಾರದಂದು ತುಲಾ ಸಂಕ್ರಮಣದ ಸಂದರ್ಭ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ವಿಧಿಗಳೊಂದಿಗೆ ಕ್ಷೇತ್ರದ ತಂತ್ರಿಗಳಾದ ಬಗ್ಗಮಜಲು ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಚಿತ್ರಾಪುರ ಮಠದ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿಯವರು ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿದರು. ಶ್ರೀ ಸೋಮನಾಥೇಶ್ವರ, ಶ್ರೀ ಮಹಾಗಣಪತಿ ದೇವರು ಹಾಗೂ ಶ್ರೀ ಜಾಬಾಲಿ ಮಹರ್ಷಿ ಅವರ ಸನ್ನಿಧಿಗಳಲ್ಲಿ ಇದೇ ವೇಳೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಟೀಲು ದೇವಳದ ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಆಸರಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯಾಧ್ಯಕ್ಷ ಡಾ ಹರಿಕೃಷ್ಣ ಪುನರೂರು, ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ, ಕಿನಿಗೋಳಿ ಯುಗಪುರುಷದ ಸಂಪಾದಕ ಕೊಡೆತ್ತೂರು ಭುವನಾಭಿರಾಮ ಉಡುಪ, ವಸಂತ ಭಟ್ ನೆಲ್ಲಿತೀರ್ಥ, ದೇಗುಲದ ಅರ್ಚಕ ಗಣಪತಿ ಭಟ್, ಅನಂತಕೃಷ್ಣ ಅಡಿಗ ಪುತ್ತಿಗೆ, ಎನ್ವಿ ವೆಂಕಟರಾಜ್ ಭಟ್ ಮತ್ತು ಸ್ಥಳೀಯ ಪ್ರಮುಖರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗುಹಾ ಪ್ರವೇಶಕ್ಕೆ ಮುಂಚಿತವಾಗಿ ಕ್ಷೇತ್ರದ ನಾಗಪ್ಪ ಕೆರೆಯಲ್ಲಿ ಮಿಂದು ಕ್ಷೇತ್ರದ ತಂತ್ರಿಗಳ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಗುಹಾ ಪ್ರವೇಶ ಆರಂಭ ಮಾಡಲಾಯಿತು. ಗುಹಾ ಪ್ರವೇಶ, ಗುಹಾ ತೀರ್ಥ ಸ್ನಾನ ಏಪ್ರಿಲ್ ತಿಂಗಳ ಮೇಷ ಸಂಕ್ರಮಣದವರೆಗೂ ಪ್ರತಿದಿನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಗುಹಾ ತೀರ್ಥ ಸ್ನಾನಕ್ಕೆ ಅವಕಾಶವಿದೆ. ಹುಣ್ಣಿಮೆಯ ಸಂದರ್ಭ ಹುಣ್ಣಿಮೆ ತೀರ್ಥ ಸ್ನಾನ ಇಲ್ಲಿಯ ವಿಶೇಷ. ಎಲ್ಲ ರೋಗವನ್ನ ಪರಿಹಾರ ಮಾಡುವಂತಹ ದೇವರು ಯಾರು ಹೇಳಿದರೆ ಅದು ರುದ್ರದೇವರು ಅಂತ. ಅದರಿಂದ ಸೋಮನಾಥನಾಗಿ ರುದ್ರದೇವರು ಇಲ್ಲಿ ನೆಲೆಸಿ ಎಲ್ಲ ಭಕ್ತರ ರೋಗವನ್ನು, ದೇಹದ ರೋಗವನ್ನು, ಮಾನಸಿಕ ರೋಗವನ್ನು ಪರಿಹಾರ ಮಾಡುವಂತಹ ದಿವ್ಯ ಸನ್ನಿಧಾನ ಇಲ್ಲಿ ಇರುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. 25 ವರ್ಷದ ಅನುಭವದಲ್ಲಿ ಹೇಳುವುದಾದರೆ, ಒಂದು ಮುಸ್ಲಿಂ ದಂಪತಿಗಳು 4 ವರ್ಷದ್ದು ಇರ್ತೇವೆ ಬರ್ತೇವೆ. ಅವರು ಕೂಡ ಹೆಂಗಸಿಗೆ ತುಂಬ ಮೈಯಲ್ಲೆಲ್ಲ ದೋಷ ಇತ್ತು. ಅವರು ಕೂಡ ಬರ್ಬೋದು ಅಂತ. ನಮಗೆ ಅಲ್ಲಿ ಜಾತಿಯ ಈ ವಿಷಯ ಇಲ್ಲ. ಇಲ್ಲಿ ಭಕ್ತರಿಗೆ, ದೇವರ ನಂಬಿಕೆ ಇದ್ದವರಿಗೆ ಪ್ರವೇಶ ಅಂತ ಇರುವುದು. ಆ ಪ್ರಕಾರ ರಸ್ತೆಯಲ್ಲಿ ಹೆಂಗಸಿನಲ್ಲಿದ್ದಂಥವೆಲ್ಲ ಏನು ಬಿಳಿ ಇರುವಂಥ ಚರ್ಮ ಬಿಳಿಯ ಒಂದು ರೋಗ ಎಲ್ಲ ಪರಿಹಾರ ಆಗಿ ಅವ್ರು ನಿರಂತರ ಬರ್ತಾ ಇರ್ತಾರೆ, ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ವಿಷಯ ಉಂಟು.